ಮಂಗಳೂರಿನ ಬಿಜೈನಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಗೊಂಡ ಫಿಸಿಯೋಥೆರಪಿ ಮತ್ತು ಕಾಸ್ಮೆಟಿಕ್ ಆಯುರ್ವೇದ ವಿಭಾಗವನ್ನು ಉದ್ಘಾಟಿಸಲಾಯಿತು. ನೂತನವಾಗಿ ಆರಂಭಗೊಂಡ ಫಿಸಿಯೋಥೆರಪಿ ಮತ್ತು ಕಾಸ್ಮೆಟಿಕ್ ಆಯುರ್ವೇದ ವಿಭಾಗವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ರಿಬ್ಬನ್ ಕತ್ತರಿಸುವ ಮೂಲಕ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಜನರು ಆಯುರ್ವೇದ ಚಿಕಿತ್ಸೆಯನ್ನ ಹೆಚ್ಚಾಗಿ ಪಡೆದುಕೊಳ್ತಾ ಇದ್ದಾರೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ರೋಗಗಳು ತಡವಾಗಿ ಶಮನಗೊಂಡರೂ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಇವತ್ತು ನೀವು ಆರಂಭಿಸಿದ ಫಿಸಿಯೋಥೆರಪಿ ಮತ್ತು ಕಾಸ್ಮೆಟಿಕ್ ಆಯುರ್ವೇದ ವಿಭಾಗವು ಜನರಿಗೆ ಸದುಪಯೋಗವಾಗಲಿ ಅಂತ ಹೇಳಿದರು. ಹಾಗೆ ಇವಾಗ ಎಲ್ಲರೂ ಆಯುರ್ವೇದ ಕಡೆ ಜಾಸ್ತಿ ಬರೋದು ಬಿಕಮಿಂಗ್ ದ ನಾರ್ಮ್ ಅಂಡ್ ಒಳ್ಳೇದು ಅಷ್ಟೇ. ಯಾಕೆಂದರೆ ಅದು ಯಾವಾಗಲೂ ಇಮಿಡಿಯೇಟ್ ಸೊಲ್ಯೂಷನ್ ಕೊಡಲ್ಲ. ಆಯುರ್ವೇದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕ್ಲೆನ್ಸಿಂಗ್ ಮಾಡಿ ಲಾಂಗ್ ಟರ್ಮ್ ಏನಂತಾರೆ ವೆಲ್ ಬೀಯಿಂಗ್ಗೆ ಯಾವಾಗಲೂ ಒತ್ತು ಕೊಡುವಂಥದ್ದು ಚಿಕಿತ್ಸಾ ವಿಧಿಯಾಗಿದೆ. ಸೊ ಇವತ್ತಿನ ದಿನ ಹೊಸ ಥರದ್ದು ನ್ಯೂ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿರೋ ಎಲ್ಲರಿಗೂ ನಾನು ಅನಂತರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಡಾ ಪ್ರತಿಭಾ ರೈ ಅವರು ಮಾತನಾಡಿ, ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಮತ್ತು ಕಾಸ್ಮೆಟಿಕ್ ಆಯುರ್ವೇದ ವಿಭಾಗವನ್ನು ಉದ್ಘಾಟಿಸಿದ್ದೇವೆ. ಫಿಸಿಯೋಥೆರಪಿ ಎನ್ನುವುದು ಒಂದು ದೈಹಿಕ ಚಿಕಿತ್ಸೆಯಾಗಿದ್ದು ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಕಾಸ್ಮೆಟಿಕ್ ಆಯುರ್ವೇದ ಕೂಡ ಇತ್ತೀಚಿನ ದಿನಗಳಲ್ಲಿ ಅಗತ್ಯವಿರುವುದರಿಂದ ಈ ವಿಭಾಗವನ್ನು ಕೂಡ ಆರಂಭಿಸಿದ್ದೇವೆ. ಜನರು ಸದಾ ಇದರ ಸದುಪಯೋಗ ಪಡೆದುಕೊಳ್ಳಲಿ ಅಂತ ಹೇಳಿದರು. ಫಿಸಿಯೋಥೆರಪಿ ಅಂದರೆ ಅದು ಒಂದು ದೈಹಿಕ ಚಿಕಿತ್ಸೆ, ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಒಂದು ವ್ಯಕ್ತಿಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಒಂದು ವಿಧಾನ. ಹೀಗಿರುವಾಗ ಆಯುರ್ವೇದದಲ್ಲಿಯೂ ಕೂಡ ನಾವು ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ನಾವು ಟ್ರೀಟ್ಮೆಂಟನ್ನು ಮಾಡ್ತೇವೆ. ಈ ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಎಷ್ಟೋ ರೀತಿಯ ನ್ಯೂರೋಡೆಲಿಕಲ್ ಡಿಸೀಸಸ್ಸಲ್ಲಿ ಮತ್ತು ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸಲ್ಲಿ ಒಂದಕ್ಕೊಂದು ಪೂರಕವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಾವಿವತ್ತು ಫಿಸಿಯೋಥೆರಪಿಯನ್ನು ಅತ್ಯಂತ ಕೈಗೆಟಕುವ ದರದಲ್ಲಿ ಸಾರ್ವಜನಿಕರಿಗೆ ಕೊಡುವ ನಿಟ್ಟಿನಲ್ಲಿ ನಾವು ಇದನ್ನು ಹೊರಗೆ ತರ್ತಾ ಇದ್ದೇವೆ. ಇನ್ನು ಕಾಸ್ಮೆಟಿಕ್ ಆಯುರ್ವೇದ, ನಮ್ಮ ಅನಾದಿ ಕಾಲದಿಂದಲೂ ಆಯುರ್ವೇದವು ಸ್ಕಿನ್ ಡಿಸೀಸಿಗೆ ಅಥವಾ ಸ್ಕಿನ್ ಹೆಲ್ತ್ಗೆ ಬೇಕಾದಂಥ ಸೌಂದರ್ಯವರ್ಧಕಗಳನ್ನು ಆಗಿನ ಕಾಲದಿಂದಲೂ ಕೊಡ್ತಾ ಬಂದಿದೆ. ಅಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಜನರು ಆಯುರ್ವೇದದ ಹೆಸರಿನಲ್ಲಿ ಯಾವುದೋ ಅನ್ಪ್ರೊಫೆಷನಲ್ ಪೀಪಲ್ ಅದನ್ನು ಪ್ರಾಕ್ಟೀಸ್ ಮಾಡುವ ಬದಲು ಇದು ನಾವೇ ಪ್ರೊಫೆಷನಲ್ಸ್. ಈ ಸಂದರ್ಭ ಎಸ್ಡಿಎಂ ಕಾನೂನು ಕಾಲೇಜಿನ ನಿರ್ದೇಶಕರಾದ ಡಾ ಸೀಮಾ ಶೆಣೈ, ಎಸ್ಡಿಎಂ ಬಿಬಿಎಂ ಕಾಲೇಜಿನ ನಿರ್ದೇಶಕರಾದ ಡಾ ಅಮೃತ ಕಾಮತ್, ಜಿಲ್ಲಾ ಆಯುಷ್ ಅಧಿಕಾರಿ ಇಕ್ಬಾಲ್, ವರ್ಧಮಾನ್ ಜೈನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.